ಪರಮೇಶ್ವರಿ ಅಮ್ಮನವರ ದರ್ಶನ ಆರಂಭ. ದೇವಸ್ಥಾನವೊಂದು ದೇವರ ದರ್ಶನಕ್ಕೆ ಈ ಟಿಕೆಟ್ ಮೂಲಕ ಕಾದಿರಿಸುವ ವ್ಯವಸ್ಥೆ ಮಾಡಿರುವುದು ರಾಜ್ಯದಲ್ಲೇ ಮೊದಲ ಪ್ರಯೋಗವಾಗಿದೆ. ಜೂನ್ 8ರಿಂದ ರಾಜ್ಯಾದ್ಯಂತ ಈಗಾಗಲೇ ಹಲವು ದೇವಾಲಯಗಳಲ್ಲಿ ದೇವರ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ನೀಡಲಾಗಿದೆ. ಅದರಂತೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿಯೂ ಜೂನ್ 14ರ ಭಾನುವಾರದಿಂದ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತಿದೆ. ಆದರೆ ಭಕ್ತರು ದೇವಸ್ಥಾನದ ವೆಬ್ಸೈಟ್ನಿಂದ ಉಚಿತ ಇ ಟಿಕೆಟ್ ಮೂಲಕ ತಮ್ಮ ದರ್ಶನದ ಅವಕಾಶವನ್ನು ಕಾಯ್ದಿರಿಸಿಕೊಳ್ಳಬೇಕಾಗಿದೆ. ದೇವಸ್ಥಾನವೊಂದು ದೇವರ ದರ್ಶನಕ್ಕೆ ಇ ಟಿಕೆಟ್ ಮೂಲಕ ಕಾದಿರಿಸುವ ವ್ಯವಸ್ಥೆ ಮಾಡಿರುವುದು ರಾಜ್ಯದಲ್ಲೇ ಮೊದಲ ಪ್ರಯೋಗವಾಗಿದೆ. ದೇವರ ದರ್ಶನಕ್ಕೆ ಸರ್ಕಾರದ ಕೆಲವೊಂದು ನಿಯಮಗಳನ್ನು ರೂಪಿಸಿರುವುದರಿಂದ ಇದನ್ನು ಪಾಲಿಸಲು ಕಟೀಲು ದೇವಸ್ಥಾನದಲ್ಲಿ ಕೊಂಚ ಕಷ್ಟವಾಗಿತ್ತು. ಓಕೆ, ಸೊ ಈಗ ಆಗ ನೋಡಿದಂಥ ಸೈಟ್ ಮೊಬೈಲಲ್ಲಿ ಓಪನ್ ಮಾಡಿದರೆ ನೀವು ಅಲ್ಲಿ ಬ್ರೌಸರಲ್ಲಿ ಹೋಗಿಬಿಟ್ಟು katildevi.in ಅಂತ ಕೊಡಬೇಕು. ಹಾಗಿದ್ದಾಗ ಈ ಥರ ಒಂದು ಸೈಟ್ ಲೋಡ್ ಆಗ್ತದೆ, ಕಟೀಲಿದ್ದು ವೆಬ್ಸೈಟ್. ಅದರಲ್ಲಿ ನಾವು ಕಟೀಲಿದ್ದು ಎಲ್ಲ ಸೇವೆಗಳು, ಯಾವುದೆಲ್ಲ ಸೇವೆಗಳಿದೆ, ಯಾವುದ್ಯಾವ್ದು ಕ್ಯಾಟಗರಿಯಲ್ಲಿದೆ, ಮತ್ತು ಕಟೀಲಲ್ಲಿ ಬಂದಂಥ ನ್ಯೂಸ್ಗಳು, ದೇವಿದ ಅಲಂಕಾರ ಮತ್ತು ಯಾವುದಾದ್ರು ಬೇರೆ ಇನ್ನಿತರ ವಿಷಯ ಇದ್ದರೆ ಅವರು ಪಬ್ಲಿಷ್ ಮಾಡಿದಾಗ ಆ್ಯಸ್ ಎ ಎಂಡ್ ಯೂಸರ್ ನಮಗೆ ಗೊತ್ತಾಗ್ತದೆ. ಈ ಆನ್ಲೈನ್ ಬುಕ್ಕಿಂಗ್ ಮಾಡುವಂಥದ್ದು ನೀವು ಮೊಬೈಲಲ್ಲಿ ನೋಡಿದರೆ ಮೇಲ್ಗಡೆ ಲೆಫ್ಟ್ ಸೈಡಲ್ಲಿ ಕಾಣ್ತದೆ ದರ್ಶನ್ ಇ ಟಿಕೆಟ್ ಅಂತ ಇರ್ತದೆ. ಅದನ್ನು ಆ್ಯಸ್ ಎ ಯೂಸರ್ ನಾನು ಕ್ಲಿಕ್ ಮಾಡಿದರೆ ಆಗ ಕಂಪ್ಯೂಟ್ರಲ್ಲಿ ನೋಡಿದಂಥ ವ್ಯೂ ಇಲ್ಲಿ ಸಿಂಪಲ್ಲಾಗಿ ಮೊಬೈಲಿಗೆ ತಕ್ಕದಾಗಿ ಕಾಣ್ತಾ ಇರ್ತದೆ. ಅದರಲ್ಲಿ ನಾವು ಇನ್ಸ್ಟ್ರಕ್ಷನ್ಸ್ ಗೌರ್ಮೆಂಟ್ ಹೇಳಿದಾಗ ಫಸ್ಟಿಗೆ ಹಾಕಿದ್ದೇವೆ, ನೆಕ್ಸ್ಟಿಗೆ ಯಾವ ದಿವಸ ಅಂತ ಸಿಲೆಕ್ಟ್ ಮಾಡೋದಿರ್ತದೆ. ಅಷ್ಟು ದಿನ ಸಿಲೆಕ್ಟ್ ಮಾಡಿದಾಗ ಈಗ ನೋಡಿ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಈಗ ಇವತ್ತು 15ನೇ ತಾರೀಕು, ಆದ್ದರಿಂದ 15ನೇ ತಾರೀಕು ನಾನು ಲೋಡ್ ಮಾಡಿದಾಗ ಸೈಟಲ್ಲಿ 15ನೇ ತಾರೀಕಿಗೆ ಇರುವಂಥ ಎಲ್ಲ ಸ್ಲಾಟ್ ಈಗ ಸಮಯ ಸಾಧಾರಣ 11:30 ಆಗಿದೆ. ಸೊ 12 ಗಂಟೆ ನಂತರದ್ದು ಮಾತ್ರ ಕಾಣ್ತದೆ. 12 ಗಂಟೆ ನಂತರ ಅಂದರೆ 1 ಗಂಟೆ ನಂತರದ್ದು, ಅದರ ಮೊದಲಿದ್ದು ಬುಕ್ ಮಾಡಲಿಕ್ಕೆ ಬಿಡೋದಿಲ್ಲ. ಈಗ ಇಲ್ಲಿ ಮೊಬೈಲಲ್ಲಿ ಟೈಮ್ ನೋಡಿದರೆ 11:37 ಇದೆ. ನನಗೆ ಏನು ಮಾಡ್ತೀವಿ ಅಂದರೆ ನಾವು 12:30 ಸ್ಲಾಟ್ವರೆಗೆ ಬಿಡ್ತೇವೆ, 12:15 ಬಿಡುವುದಿಲ್ಲ. ಸೊ ಆ ಥರ ವ್ಯವಸ್ಥೆ. ಸೊ 1 ಗಂಟೆ ಮೊದಲು ಯಾರು ಸಹ ಬುಕ್ ಮಾಡಿ ಬರ್ಬೋದು. ಸೊ ಇದು ಕ್ಲಿಕ್ ಮಾಡಿದಾಗ ಸ್ಲಾಟ್ ಅದರ ಡೀಟೇಲ್ ತೋರಿಸ್ತೇವೆ. ಆ ಕಂಪ್ಯೂಟರಲ್ಲಿ ತೋರಿಸಿದಾಗ ಎಷ್ಟು ಸ್ಲಾಟ್ ಇದೆ, ಟೋಟಲ್ಲು ಎಷ್ಟು ಸ್ಲಾಟ್ ಬಾಕಿ ಇದೆ, ಬುಕ್ ಅಂತ ಮಾಡಿದರೆ ಅಪಾಯಿಂಟ್ಮೆಂಟ್ ಟಿಕೆಟ್ ಸಿಗ್ತದೆ. ಭಕ್ತರು ದೇವಸ್ಥಾನದ ಭೇಟಿ ಸಂದರ್ಭದಲ್ಲಿ ಸಾಮಾಜಿಕ ಅಂತರ ಕಾಪಾಡುವುದು, ಸ್ಯಾನಿಟೈಸರ್ ಮತ್ತು ಥರ್ಮಲ್ ಸ್ಕ್ಯಾನಿಂಗ್ ಮಾಡಬೇಕಾಗಿರುವುದರಿಂದ ಭಕ್ತರ ಸರತಿ ಸಾಲಿನ ವ್ಯವಸ್ಥೆಗೆ ಸ್ಥಳಾವಕಾಶದ ಕೊರತೆ ಇತ್ಯಾದಿ ಸಮಸ್ಯೆಗಳಿಗೆ ಸಿದ್ಧತೆಯ ಅಗತ್ಯ ಇತ್ತು. ಹಾಗಾಗಿ ಕಳೆದ ಜೂನ್ 8ರಿಂದ ಕಟೀಲು ದೇಗುಲ ಭಕ್ತರ ದರ್ಶನಕ್ಕೆ ತೆರೆದಿರಲಿಲ್ಲ. ಇದೀಗ ಜೂನ್ 14ರಿಂದ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತಿದೆ. ಸಾಮಾಜಿಕ ಅಂತರ ಕಾಪಾಡಲು ದೇಗುಲದ ವಠಾರದಲ್ಲಿ ಅಲ್ಲಲ್ಲಿ ಬಾಕ್ಸ್ ಹಾಕಲಾಗಿದೆ. ಇ ಪಾಸ್ ವ್ಯವಸ್ಥೆಯು ಸಿದ್ಧತೆ ಮಾಡಲಾಗುತ್ತಿದೆ. ಭಕ್ತರು ವೆಬ್ಸೈಟ್ ಮೂಲಕ ನೋಂದಾಯಿಸಿ ದೇಗುಲಕ್ಕೆ ಬರಬಹುದಾಗಿದೆ. ಪ್ರತಿ 15 ನಿಮಿಷಕ್ಕೆ 60 ಜನರನ್ನು ದೇಗುಲಕ್ಕೆ ಭೇಟಿ ನೀಡಲು ವ್ಯವಸ್ಥೆ ಮಾಡಲಾಗಿದ್ದು, ಬೆಳಗ್ಗೆ 7:30ರಿಂದ ಸಂಜೆ 7:30 ತನಕ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ. ಸ್ಥಳೀಯ ಭಕ್ತರಿಗೆ ಇ ಪಾಸ್ ಇಲ್ಲದೆ ದೇಗುಲಕ್ಕೆ ಭೇಟಿ ನೀಡಲು ಅವಕಾಶ ಕಲ್ಪಿಸಲಾಗಿದ್ದು, ಬೆಳಗ್ಗೆ 6 ಗಂಟೆಯಿಂದ 7:30ರವರೆಗೂ 1.5 ಗಂಟೆ ಸಮಯ ನಿಗದಿಪಡಿಸಲಾಗಿದೆ. ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ಭಕ್ತರನ್ನು ಒಳಬಿಡಲಾಗುತ್ತಿದೆ. ಆದರೆ ಅನ್ನಪ್ರಸಾದ ಸೇರಿದಂತೆ ಯಾವುದೇ ಸೇವೆಗಳಿಗೆ ಅವಕಾಶ ಇರುವುದಿಲ್ಲ. ಈ ಬಗ್ಗೆ ಕ್ಷೇತ್ರದ ಅರ್ಚಕರಾದ ಶ್ರೀ ಲಕ್ಷ್ಮೀನಾರಾಯಣ ಅಸ್ರನ್ನ ಮಾತನಾಡಿ, ಈ ಕ್ಷೇತ್ರದಲ್ಲಿ ಈಗಾಗಲೇ ಈ ಟಿಕೆಟ್ ಮೂಲಕ ಅಂತರ ಕಾಯ್ದು ದೇವರ ದರ್ಶನ ಮಾಡಲು ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಪ್ರಯತ್ನ ರಾಜ್ಯದಲ್ಲೇ ಪ್ರಥಮವಾಗಿ ಆವಿಷ್ಕಾರವಾಗಿ ಮಾಡಲಾಗಿದೆ. ದೇವರ ದರ್ಶನದ ವ್ಯವಸ್ಥೆಯನ್ನು ಸರ್ಕಾರದ ಪಾಲನೆಯಂತೆ ಎಲ್ಲ ವ್ಯವಸ್ಥೆಯೂ ಇಲ್ಲಿ ಮಾಡಲಾಗಿದೆ. ಜ್ವರ ತಪಾಸಣೆ, ಸ್ಯಾನಿಟೈಸರ್, ಅಂತರ ಕಾಯ್ದುಕೊಂಡು ದೇವರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ದೇವರ ದರ್ಶನಗೊಳ್ಳುವಂತಹ, ದೇವರ ಸೇವೆ ಮಾಡುವಂತಹ, ದೇವರ ಅನುಗ್ರಹಕ್ಕೆ ಅವರು ದೇವರಿಗೆ ಪ್ರಾರ್ಥಿಸುವಂತಹ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಬೇಕಾದಂತಹ ಒಂದು ಕ್ರಮವನ್ನು ನಾವು ಮಾಡಿಕೊಂಡಿದ್ದೆವು. ಬಹುಶಃ ಅದು ಭಕ್ತಾದಿಗಳಿಗೆ ತುಂಬ, ಯಾಕಂತೇಳಿದರೆ ಮನೆಯಲ್ಲಿ ಇದ್ದು ಇಲ್ಲಿಯ ಭಕ್ತಾದಿಗಳು ಹೇಗೆಂತ ಹೇಳಿದರೆ ಪ್ರಥಮವಾಗಿ ತಿಂಗಳಿಗೊಂದ್ಸಲ, ವರ್ಷಕ್ಕೊಂದ್ಸಲ ಬರುವವರು, ಮತ್ತು ತಿಂಗಳಿಗೊಂದ್ಸಲ, ಮತ್ತು ವಾರಕ್ಕೊಂದ್ಸಲ, ಮತ್ತು ಬಂದು ಹೋಗುವಂತಹ ಪರಿಸ್ಥಿತಿ, ದಿನಕ್ಕೊಂದು ಸಲ ದೇವರನ್ನು ನೋಡದಿದ್ದರೆ ಆಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಎಷ್ಟೋ ಭಕ್ತಾದಿಗಳಿದ್ದರು. ಅವರಿಗೊಂದು ಅವಕಾಶವಾಗಿ ಆ ಇಮೇಲು ಕತ್ತಾಡ ಸೇವೆ ಮಾಡಲಿಕ್ಕೆ, ಹಾಗೆ ದೇವರ ದರ್ಶನ ಮಾಡಲಿಕ್ಕೆ ಬಹುಶಃ ಇದು ನಮ್ಮ ಕರ್ನಾಟಕದಲ್ಲೇ ಪ್ರಪ್ರಥಮ ಆಗಂತದೆ. ಅಂತ ಒಂದು ಪ್ರಪ್ರಥಮವಂತಹ ಆ ಕ್ರಮವನ್ನು ಮಾಡಲಿಕ್ಕೆ ದೇವಿ ನಮ್ಮಲ್ಲಿ ಇಲ್ಲಿಯ ಎಲ್ಲ ಆಡಳಿತ ವರ್ಗದವರಿಗೆ ಒಂದು ಪ್ರಚೋದನೆ ಕೊಟ್ಟು ಆ ಮುಖೇನ ಭಕ್ತಾದಿಗಳಿಗೆ ದೇವರ ದರ್ಶನ ಆಗುವಂತೆ, ದೇವರ ಸೇವೆ ಮಾಡುವಂಥ ಅವಕಾಶ ಆಯಿತು.
ಇ ಪಾಸ್ ವ್ಯವಸ್ಥೆಯ ಸಾಫ್ಟ್ವೇರ್ ಆವಿಷ್ಕರಿಸಿದ ವಿನಾಯಕ ಕೃಷ್ಣ ಶೆಣಾಯ್ ಮಾತನಾಡಿ, ಮುಜರಾಯಿಗೆ ಒಳಪಟ್ಟ ಕ್ಷೇತ್ರದಲ್ಲೇ ಈ ರೀತಿಯ ಆನ್ಲೈನ್ ಮೂಲಕ ಟಿಕೆಟ್ ಕಾಯ್ದಿರಿಸಿದ ತಂತ್ರಜ್ಞಾನವನ್ನು ನಾವು ಅಳವಡಿಸಿದ್ದೇವೆ. ಕೇಂದ್ರದ ಮಹತ್ವಾಕಾಂಕ್ಷಿಯ ಡಿಜಿಟಲ್ ಇಂಡಿಯಾದ ಮೂಲಕ ಕೋವಿಡ್ ನಿಯಂತ್ರಣಕ್ಕೆ ಈ ಟಿಕೆಟ್ ಮೂಲಕ ಕೋವಿಡ್ ವೈರಾಣು ಹರಡದಂತೆ ಅಂತರ ಕಾಯ್ದುಕೊಳ್ಳಲು ಸಾಧ್ಯ ಆಗುತ್ತಿದೆ. ಭಕ್ತರಿಗೆ ಅವಕಾಶಕ್ಕಾಗಿ ಕ್ಷೇತ್ರಕ್ಕೆ ಬರಲು ಅನುಕೂಲವಾಗುವಲ್ಲಿ ಈ ತಂತ್ರಜ್ಞಾನ ಬಹಳಷ್ಟು ಉಪಯೋಗವಾಗಬಹುದಾಗಿದೆ. From Katil temple, there was an invitation saying that, is there an idea wherein, we can ensure that this COVID-19 can gets under control, and at the same time, we'll also have the ability to control the mass entry to the temple. So while we were, envisaging this problem, the core idea got into my mind was, just to ensure that why can't we just apply this to the temple, not only rather than that we also can simplify and apply this to across all the industry segments, like it could be probably to the medical segment, or it could be to the malls, or it could be to any grocery shops, or it could be to any shop for that matter, wherein the end user or the shop owner has to just enable this feature into his website, or it could be through any media. If he doesn't have that, we have the facility wherein we can quickly onboard a website for his business, and within that this feature will come by default. So what happens is he can actually sit and configure, saying that okay, on a given day my shop opens at, let's say, at 9 o'clock and it closes at let's say evening 6 o'clock, and in between that he might want to take a bit of rest. So let's say he can give a break, saying that from 12 o'clock to 2 o'clock he would want to take a rest. So he can easily configure this online booking system wherein he can say that okay, on a day to day basis, on a 15 minutes or 30 minutes slot, I would like to entertain, let's say, 5 or 10 people, and also I would like to take a rest from 12 o'clock to 2 o'clock. So accordingly he can set up this slot, and also he can say that on Sunday I would like to take complete rest. So with whatever configuration he would want to have, the site will cater his requirement, so that the end user will be able to book a slot to visit his site or his shop and take his service, and then he is also safe. At the same time, the owner is also safe.